ಕೊರೋನಾ ವೈರಸ್ನ ಹಿನ್ನೆಲೆಯಲ್ಲಿ ಉಳ್ಳಾಲ ಆರೋಗ್ಯ ಕೇಂದ್ರದಲ್ಲಿ ಈಗಾಗಲೇ ಫೀವರ್ ಕ್ಲಿನಿಕ್ ಅನ್ನು ಆರಂಭಿಸಿದ್ದು, ಸ್ಥಳೀಯವಾಗಿ ಜನರಲ್ಲಿ ಜ್ವರದ ಲಕ್ಷಣ ಕಂಡುಬಂದಲ್ಲಿ ಅವರ ಗಂಟಲು ದ್ರವದ ಪರೀಕ್ಷೆಗೆ ಕಿಯೋಸ್ಕ್ ಅನ್ನು ನಿರ್ಮಿತಿ ಕೇಂದ್ರದ ಸಹಯೋಗದಲ್ಲಿ ಆರಂಭಿಸಿದ್ದು, ಇಂದಿನಿಂದ ಉಳ್ಳಾಲದಲ್ಲಿ ಕಾರ್ಯನಿರ್ವಹಿಸಲಿದೆ ಎಂದು ಶಾಸಕ ಯುಟಿ ಖಾದರ್ ತಿಳಿಸಿದರು. ಉಳ್ಳಾಲ ಆರೋಗ್ಯ ಕೇಂದ್ರದಲ್ಲಿ ನಿರ್ಮಿತಿ ಕೇಂದ್ರದ ಸಹಯೋಗದಲ್ಲಿ ಆರಂಭಿಸಿದ ಗಂಟಲು ದ್ರವ ಸಂಗ್ರಹಣಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ರೋಗಿಗಳನ್ನು ತಪಾಸಣೆ ನಡೆಸುವ ವೈದ್ಯರ ಆರೋಗ್ಯ ಅತ್ಯಂತ ಮಹತ್ವದ್ದು. ಸಣ್ಣ ಮಟ್ಟಿನ ಜ್ವರ, ಅಸೌಖ್ಯದಿಂದ ಬಂದವರನ್ನ ಸುರಕ್ಷಿತವಾಗಿ ತಪಾಸಣೆ ನಡೆಸುವುದು ವೈದ್ಯರ ಆದ್ಯ ಕರ್ತವ್ಯ. ರೋಗಿಗಳ ಗಂಟಲು ದ್ರವದ ಮಾದರಿಯನ್ನ ಪರೀಕ್ಷೆ ನಡೆಸಿ ಅವರಲ್ಲಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಅವರನ್ನ ಸಂಬಂಧಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಸಹಕಾರಿ ಎಂದ ಅವರು, ಈ ಪರೀಕ್ಷೆಗೆ ಸಂಬಂಧಿಸಿದ ವೈದ್ಯಕೀಯ ಸಲಕರಣೆಗಳನ್ನು ಒದಗಿಸುವಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಸೂಚಿಸುತ್ತೇನೆ ಎಂದರು. ಸಿಎಸ್ಸಿ ಆಸ್ಪತ್ರೆಯಲ್ಲಿ ಈಗಾಗಲೇ ಫೀವರ್ ಕ್ಲಿನಿಕ್ ಎಂಬ ಪ್ರಾರಂಭ ಮಾಡಲಾಗಿದೆ. ಯಾರಿಗಾದರೂ ಸ್ವಲ್ಪ ಮಟ್ಟಿನ ಜ್ವರ ಮತ್ತು ಇನ್ನಿತರ ಅಸೌಖ್ಯ ಕಂಡು ಬಂದಲ್ಲಿ ಈ ಫೀವರ್ ಕ್ಲಿನಿಕ್ಗೆ ಪೇಷಂಟ್ ಬಂದಾಗ ಅವರನ್ನು ನಮ್ಮಲ್ಲಿರುವಂಥ ವೈದ್ಯಕೀಯ ಸಿಬ್ಬಂದಿಗಳು ಟೆಸ್ಟಿಗೆ ಒಳಪಡಿಸಿಕೊಂಡು ಅಲ್ಲಿ ಏನಾದರೂ ಪಾಸಿಟಿವ್ ಬಂದಲ್ಲಿ ಬಹುಶಃ ಸುರಕ್ಷಿತವಾಗಿ ಇವತ್ತು ಅವರನ್ನು ಮತ್ತೆ ಟೆಸ್ಟ್ ಮಾಡುವ ಸುರಕ್ಷಿತರಾಗಿ ಕೂಡ ಇರಬೇಕು. ಮತ್ತು ಇನ್ನು ಮಾಡಿಸ್ಕೊಳ್ಳಲು ಕೂಡ ಒಂದು ವ್ಯವಸ್ಥೆ ಉದ್ದೇಶದಿಂದ ಇವತ್ತು ಕೋವಿಡ್ ವೈರಸ್ ಸ್ವಾಬ್ ಟೆಸ್ಟಿಂಗ್ ಒಂದು ಕಿಯಾಸ್ಕ್ ಬೂತನ್ನು ಇವತ್ತು ನಾವಿಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇದರಿಂದಾಗಿ ಒಂದನೇ ಪ್ರಯೋಜನ ಏನಂತ ಹೇಳಿದರೆ, ನಮ್ಮಲ್ಲಿ ಇದನ್ನು ಬಹುಶಃ ವೈದ್ಯಕೀಯ ಸಿಬ್ಬಂದಿ ಯಾರಿದ್ದಾರೆ ಅವರು ಸುರಕ್ಷಿತರಾಗಿ ನಮ್ಮ ಮೊದಲು ಇವತ್ತು ಆದ್ಯತೆ. ಒಂದು ವೈದ್ಯಕೀಯ ಸಿಬ್ಬಂದಿಗಳಿದ್ದು ಸುರಕ್ಷಿತವಾಗಿದ್ದರೆ ಅವ್ರಿಗೆ ಸಾವಿರಾರು ಜನರನ್ನು ನೋಡ್ಬೋದು. ಏನಾದರೂ ಸಾವಿರಾರು ಪೇಷಂಟ್ ನೋಡುವಂಥ ವೈದ್ಯಕೀಯ ಸಿಬ್ಬಂದಿ ಏನು ಅಸೌಖ್ಯರಾಗಿದ್ದರೆ ಎಲ್ಲರಿಗೂ ಕೂಡ ತೊಂದರೆ ಆಗುವಂಥ ಸಂದರ್ಭ. ಸೊ ಅವರ ಸುರಕ್ಷತೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತು ಪೇಷಂಟ್ ಕೂಡ ಪ್ರಯೋಜನ ಆಗಬೇಕು ಉದ್ದೇಶದಿಂದ ಈ ಒಂದು ಕಿಯಾಸ್ಕ್ ಅನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಸಂದರ್ಭ ನಿರ್ಮಿತಿ ಕೇಂದ್ರದ ನಿರ್ದೇಶಕ ರಾಜೇಂದ್ರ ಕಲ್ಪಾವಿ, ಉಳ್ಳಾಲ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಅಮೀನ್, ವೈದ್ಯಾಧಿಕಾರಿ ಡಾಕ್ಟರ್ ನೂತನ್, ಲ್ಯಾಬ್ ಟೆಕ್ನಿಷಿಯನ್ ದಿವ್ಯಾ, ತಾಲೂಕು ಪಂಚಾಯತ್ನ ಅಧ್ಯಕ್ಷ ಮೊಹಮ್ಮದ್ ಮೋನು ಮತ್ತಿತರರು ಉಪಸ್ಥಿತರಿದ್ದರು. ಕೆಮಿಕಲ್ ಎಲ್ಲ ನಮಗೆ ಯಾರು ಸಪ್ಲೈ ಕ್ಲೀನ್ ಮಾಡಲಿಕ್ಕೆ ಸ್ಪ್ರೇ ಸ್ಪ್ರೇ ನಮ್ಮದು ಬಟ್ ಏನು ಸ್ಪ್ರೇ ಆಮೇಲೆ ಅವರು ಸಣ್ಣ ಸ್ಪ್ರೇಯರ್ ಬರ್ತದೆ.